ಇವತ್ತು ನೋಡಿ ಇಬ್ಬರು ಕೂಡ ಸ್ಟಿಕ್ಕರ್ ಇಟ್ಟಿದ್ದೇವೆ. ನಿನ್ನೆ ಸ್ಟಿಕ್ಕರ್ ಇಟ್ಟಿರ್ಲಿಲ್ಲ. ಒಂದೇ ತರ ಸ್ಟಿಕ್ಕರ್. ಮತ್ತೆ ಮುಖದಲ್ಲಿ ಮುದ್ದನೆಲ್ಲ ಜಾಸ್ತಿ ಆಗಿದೆ. ಚಿಕನ್ ತಿಂದು ಪರೋಡಾತಿ ಅಥವಾ ಕೆಲವರೆಲ್ಲ ಸಂಜು ಕಾಯ್ತಿದ್ದಾನೆ ಯಾರು ಸಿಗ್ತಾರೆ ಅಂತ. ಮುಲ್ಪ ಫಿಲ್ಟರ್ ದಿಯರಾ ಪೂಜಾ ಮುಸುಂಡು ತುಳಿಗೆ ಇಟ್ಟು ಒಂದು ಅವಿಡೆಂಡು ತೂನಿತ್ನಾಗಲಿ ದಾಯ್ತದ ನಿನ್ನೂರು ಅಂದೇಟಂಡು. ಓಕೆ, ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅ ನ್ಯೂ ಲೈವ್. ನಾನು ಮಾತಾಡ್ಬೇಕು ಅಂತಿಲ್ಲ ಇವತ್ತು. ಬೇಗ ಬೇಗ ಬನ್ನಿ ಗೈಸ್, ಮಾತನಾಡುವ. ಆಲ್ರೆಡಿ ಥಂಬ್ನೇಲ್ ಅನ್ನು ನೋಡಿರಬಹುದು ನೀವು. ಅನೌನ್ಸ್ಮೆಂಟ್ ಜೀತನ ನನ್ನ ಚಾನೆಲ್ ಅಲ್ಲಿ ಕೂಡ ನಾನು ಮಾಡಲಿಲ್ಲ ಈ ಅನೌನ್ಸ್ಮೆಂಟ್. ಈ ಚಾನೆಲ್ ಅದು ಕೂಡ ನಾನು ಒತ್ತಾಯದಲ್ಲಿ ಹೇಳಿದ್ದು, ಪ್ಲೀಸ್ ಹೇಳಿ, ಎಲ್ಲ ವಿಷಯ ಹೇಳ್ತೀರಾ, ಇದನ್ನ ಯಾಕೆ ಹೇಳುದಿಲ್ಲ ಅಂತ. ಸೊ ಇವತ್ತು ಫೈನಲಿ ಜೀತನ ಮದ್ವೆ ಡೇಟ್ ಅನೌನ್ಸ್ಮೆಂಟ್ ಆಗ್ತಾ ಉಂಟು. ಫುಲ್ ನಾಚಿ ನೀರಾಗಿ ಹೋಗಿದ್ದಾರೆ. ಬೇಗ ಬನ್ನಿ ಗೈಸ್, ಬೇಗ ಬನ್ನಿ. ಒಬ್ರು ಬಂದ್ರು, ಯಾರಾದ್ರೂ ಬಂದಿದ್ರೆ ನಿಮ್ಗೆ ನಮ್ಮ ವಾಯ್ಸ್ ಕೇಳ್ತಾ ಇಲ್ಲ ಅಂತಿದ್ರೆ ರಪ್ಪ ಹೇಳಿ. ಎನಿ ಟೈಮ್ ಫ್ರೀ ಪೋನ ಅಂದತ ಪೂಜಾರಿ ದೀಪ್ತಿ ಪೋಂಡವು ಹೋಗ್ಕೊಂಡಪ್ಪನೇ. ಹಲೋ ರಕ್ಷಿತಾ ಸಂದೀಪ ಪೊಕ್ಕಡೆ ಮಂಗೆ ಅನ್ಪೋನಿ. ನೋ ಸತ್ಯ ಬೋಡ್ತನ ಬಲ ಇಲ್ಲಡೆ ಬಲ ಅಲ್ಪ ಒಂಚೂರು ಇಪ್ಪುನ 1 ಕಿಲೋಮೀಟರ್ ಇಪ್ಪುನ ಬಲ ಸೀದಾ. ರೋಷನ್ ಫರ್ನಾಂಡಿಸ್ ಹಲೋ ಅಲಂಚನಲೆ ಪುನಃ ದೀಪ್ತಿ. ಗೈಸ್ ಬೇಗ ಮೆಸೇಜ್ ಹಾಕಿ, ಗೊತ್ತಾಗ್ತಿಲ್ಲ. 22. ಓಕೆ, ವೆಲ್ಕಮ್ ಗಾಯ್ಸ್. 50 ಕ್ರಾಸ್ ಆದ್ರೆ ಸೊ ನಮ್ಮ ಜೀವಿತನ ಮದ್ವೆ ಡೇಟ್ ಅನೌನ್ಸ್ಮೆಂಟ್ ಮಾಡ್ತೇವೆ. ಅಪ್ಪು ಭುಜಂಗ ಶೆಟ್ಟಿಗಾರ್ ಹಾಯ್. ಹಲೋ, ಥ್ಯಾಂಕ್ ಯು ಎಂಚಿನ ನಿಜಾನಾ? ಎಸ್ ನಿಜ. ಜೀವಿತನ ಮದುವೆ ಡೇಟ್ ಅನೌನ್ಸ್ಮೆಂಟ್ ಮಾಡ್ತಿದ್ದೇವೆ ಇವತ್ತು ಲೈವ್ ಅಲ್ಲಿ. 50 ಕ್ರಾಸ್ ಆದ್ರೆ ಕೋಳಿ ಬಂತು. ಕೋಳಿ ಜೀವಿತ ಈಗ ಕೋಳಿ ನಾಯಿ ಎಲ್ಲ ನೋಡಿದ್ರೆ ಹೆದ್ರಿ ಪುಕ್ಕಿ ಎಳ್ದಿದಾರ ಓಡುದು ಅಂತ. ಅಣ್ಣ ಬ್ರದರ್ಲ ಬೈದಾರ. ಎಸ್ ಬೈದೇರ್ ಅಲ್ಪ ಫ್ರೀ ಫೈರ್ ಗೊಬ್ಬೊಂದಲ್ಲಿ ಬಟ್ ವಿಡಿಯೋಗೆ ಬರೋ ನಿಜೆ. ಎಲ್ಲಿಯ ಹುಡುಗ? ಇಂಡಿಯಾ ಅಂಡ್ ದಕ್ಷಿಣ ಕನ್ನಡ. ಎನ್ನಕ್ಷಿ ಅಂಚನೆ ಎಲ್ಲಿ ಅಕ್ಷಿ. ಶ್ರೇಯಾ ಹಾಯ್. ಸಿಸ್ಟರ್ಸ್ ಹಲೋ ಹಾಯ್ ಅಕ್ಕನಕ್ಕಲ್ಲ ಎಂಚ ಉಲ್ಲಾರ. ನಾಯಿ ಬಂದ್ರೆ ಹೀಗೆ ಅಂತ ಜೀವಿತ ನಾಯಿಯಾಗಿ ಆಡುದು. ನೆಟ್ ಖಾಲಿ ಅಣ್ಣ ಪಲ್ನೆ ದಯಾಗ ರೀಚಾರ್ಜ್ ಬಂದ್ಪನಾ ಎಂಕ್ 5G ಅನ್ಲಿಮಿಟೆಡ್ ಅವ. ಊರು ಯಾವುದು? ಇಂಡಿಯಾ ಅಂಡ್ ದಕ್ಷಿಣ ಕನ್ನಡ. ಊರೆಲ್ಲ ಊರು ನಾವು 50 ಕ್ರಾಸ್ ಆಗಲಿ ಮತ್ತೆ ಹೇಳ್ತೇವೆ. ಹುಡುಗರ ಬಗ್ಗೆ ಡೀಟೇಲ್ಸ್ ಎಲ್ಲ 50 ಕ್ರಾಸ್ ಆಗಲಿ ಹೇಳ್ತೇವೆ. ನಿಮ್ಗೆ ಎಂತಾದ್ರೂ ಕ್ವೆಶನ್ ಕೇಳಿಕ್ಕಿದ್ರೆ ಕೇಳಿ ಗೈಸ್. ನಾವು ಕನ್ನಡದಲ್ಲಿ ಮಾತಾಡ್ಬೇಕಾ ತುಳುವಲ್ಲಿ ಮಾತಾಡ್ಬೇಕಾ ಅಂತ ಹೇಳಿ. ಎರಡರಲ್ಲೂ ಅವೈಲೇಬಲ್ ಇದೆ ಲ್ಯಾಂಗ್ವೇಜ್. ಆದ್ರೆ ಇಂಗ್ಲಿಷ್ ಕೂಡ ಇದೆ, ಅದೇ ಅರ್ಧಂಬರ್ಧ. ಹಿಂದಿ ಕೂಡ ಇದೆ ಅರ್ಧಂಬರ್ಧ. ನನ್ಗೆಲ್ಲ ಹಿಂದಿ ಬರೋದಿಲ್ವಾ? ಅರ್ಥ ಆಗ್ತದೆ. ಕುಡ್ಲ ಉಡುಪಿದ ಮಿಡಲ್. ಎಸ್ ಕರೆಕ್ಟ್. ಕುಡ್ಲ ಉಡುಪಿದ ಮಿಡಲ್ ಅಲ್ಲ, ಕುಡ್ಲ ಪುತ್ತೂರಿನ ಮಿಡಲ್. ಅಲ್ಲಿ ನನ್ನ ತಮ್ಮ ಇರ್ತಿದ್ದಾರೆ ನೋಡಿ. ನೋಡಿದ್ರಾ? ಬೇಕಾದ್ರೆ ಮತ್ತೆ ಲೈವ್ ಎಲ್ಲ ಮತ್ತೆ ಅಪ್ಲೋಡ್ ಆಗ್ತದೆ, ಸೊ ರಿವೈಂಡ್ ಮಾಡಿ ನೋಡಿ. ಕಲ್ವ ತರ ನಿಲ್ತಿದ್ದಾರೆ. ಬೇಕಿತ್ತ ನಿಂಗೆ? ಮೆಲ್ಲ ಬಂದಿನ ಎಸ್ 50 ಆದ್ರೆ. ಹಾಯ್ ಹನ್ಸಿಕಾ ಹಲೋ. ಪಚ್ಚು ಅಚ್ಚು ಹಲೋ. ಅಪಾಗ ಮಾನಿಡ ಏರ್ದಿ ಅದಾಗ ಒಂದು ಇರುಕ್ಕಿ ಹೋಗುದು. ಮಕ್ಕಳು ದಾಯ್ತ ಹಲೋ ಅದರ್ಶ್ ಮಾಣಿಗು ಬಲ ಅಂದು ಚಮ್ಮಿಗ್ ಪನ್ನ ದೀಪ್ತಿಗೆ ಸಂಜು ಮೆಸೇಜ್ ಮುಲ್ಪನೆ ಇಲ್ಲ ಅವ ಸಂಜು ಇಡ ಬಲ ಸಂಜು ಬಲ ಲೈವ್ ಒಂಚೂರು ಸ್ಪೇಸ್ ಉಂಟು.
ಜಾಗ ಉಂಡು ಬಲ ಲೈವ್ ಕುಲ್ಲು ನಾಕಕ್ಕ ನೋಡಿ 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 ಜೀವಿತನ ತಮ್ಮ ರಾಹುಲ್ ಈ ಓಲ್ಲಾಗ್ಯಾವ ಹಾ ಕರಿಮಣಿ ಮಾಲೀಕ ಹೌದಾ ಓಕೆ ದಾದೆ ಸ್ಪೆಷಲ್ ಕಬಾಬ್ ಮಾತದೀತೆ ಸಂಜು ಕಬಾಬ್ ಬೆಳ್ಳುಳ್ಳಿ ಕಬಾಬ್ ಸಂಜು ಎಲ್ಲ ಕಲಸಿಟ್ಟಿದ್ದಾನೆ ಇನ್ನದನ್ನು ಯೂಟ್ಯೂಬ್ ಚಾನಲ್ ಅಲ್ಲ ಕಂಡಿಡ್ದಾದ ನಿಲ್ಕುನಿಗೆ ರಾಹುಲ್ ಒಂಚೊಲ್ಲರು ಮಮ್ಮ ಎಂಕಲ್ ಹುಷಾರುಲ್ಲ ಇರಂಚೊಲ್ಲಾರು ಹಲೋ ಅವು ನೆಟ್ಟುಂಡತೆ ಎಂಕಲ್ ಇನಿ ಅಡ್ಡ ವಿಡಿಯೋ ಅಂತಂದಲ್ಲ ಅಂಚಾದು ಇಂದು ಪೂರ ರಪ್ಪ ಪೋಪುಂಡು ಕಮೆಂಟ್ ನಿಕ್ಲಿ ಪಂದ್ ಪರತ್ತ ಅವ್ರ ಅಪ್ಪ ಪೋಪುಂಡು ಈ ಬಲ ಗಾಡಿ ಬತ್ತೊಂದು ಬಲ ಅಲ್ಲ ಲೆತ್ತನ ಅಡಿಗೆ ಪೋ ಬಳ್ಳ 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 ಚಮ್ಮಿ ಲೆತ್ತನ ಅಡಿಗೆ ಪೋ ಪ್ರ್ಯಾಂಕ್ ಅತ್ತಕ್ಕ ಪ್ರ್ಯಾಂಕ್ ಅತ್ತಪ್ಪ ಪ್ರ್ಯಾಂಕ್ ಅಡ ಟೈಟಲ್ ಕಾಕಜಿತ್ತು ನಾ ತಗೊಂಡು ಕಾಕಜಿ ಉಂಡು ಅಲ್ಪುಂಡ ಅಂತ ಆಯ್ ಬರ್ತದೆ ಇಡಿಕಿ ಮಗ್ಗದ ಕಾಕಜಿ ಹೋದ ತೂಲೆ ಚೀಸವು ಜೀವಿತ ಎರ್ನ ಅಮ್ಮ ಮರ್ಮಲು ಪ್ರವೀಣ್ ಇವರ ಮೊಮ್ಮಗಳು ಅಮೀನ್ ಬರಿ ಇರುವಂತಹ ಜೀವಿತ ಚೀಸವು ಜೀವಿತ ಇವರ ಎಸ್ಕೇಪ್ ಮ್ಯಾನ್ ಇವರ 10:30 ಕುಂಭಲಗ್ನದಲ್ಲಿ ಮದುವೆ ಮುಹೂರ್ತವನ್ನ ಏರ್ಪಡಿಸಿದ್ದಾರೆ. ಗುರು ಹಿರಿಯರು ನಿಶ್ಚಯಿಸಿ ಏರ್ಪಡಿಸಿದ್ದಾರೆ. ನಾನು ಕೆಲಸ ಬಿಟ್ಟೆ, ನಾನು ಈಗ ಬೇರೆ ಕೆಲಸವನ್ನ ಹುಡುಕ್ತಾ ಇದ್ದೇನೆ. ಹಾಗಾಗಿ ಈಗ ಸ್ವಲ್ಪ ಮನೆಯಲ್ಲೇ ಸ್ವಲ್ಪ ನಂಗೆ ಮೆಂಟಲಿ ಡಿಸ್ಟರ್ಬ್ ಆಗಿದ್ದೆ. ಹಾಗಾಗಿ ಹೀಗೆ ಸ್ವಲ್ಪ ಫ್ರೀ ಆಗುವ ಅಂತ, ನಂಗೆ ಒಂದು ಮೀ ಟೈಮ್ ಅಂತ ಕೊಡುವಂತ ಸ್ವಲ್ಪ ಅಂದುಕೊಂಡಿದ್ದೇನೆ. ಕೈತಲು ಬರ್ತನೆ ಪಾಡುತ್ತೆ. ನಾಯಿ ಕಂಡ್ರೆ ಆಗುದಿಲ್ಲ ಎಂತ ಅವಸ್ಥೆಯ. ನಾಯಿ ಬಂದ್ರೆ ಓಡುದು. ಕೋಡೆ ಪಂತರ ತೆಡ್ಡೆ ವಿಸ್ ಬರ್ಪುಲ್ ಪಂದ ಐಕ್ ಪಾಡ್ನಿ ಅರ್ಥ ಆಗಿದೆ. ಏನಂದ್ರೆ ಮದಿಮೆ ನಿಜ ಇತ್ತಂಡ ಖುಷಿಯೇ. ವಾ ಮದಿಮೆ ಉಂಡು 2000 ತೀರ ತಾಜೆಟ್ 50 ಜನ ಬೆಕ್ಕು ತೋರಿಸಿದ್ದು ಗೈಸ್. ಅದಕ್ಕೆ ಕೂಡ ಪುಚ್ಚೆ ಬರ್ಲಮ್ಮ ಸಂಜೆ ಪುಚ್ಚೆಗಳು ಈ ಪುಂಜ ಹೊಡಿತು ಓಡಿ ಈಗ ಗೈಸ್ ಪುಚ್ಚೆ, ನಾಯಿ, ಕೋಳಿ ಇದು ಯಾವ್ದು ಸಾಗುದಿಲ್ಲ ಜೀವಿತನಿಗೆ. ಕಲ್ಕುದುಂಟ ಕಲ್ಕುದು ಅವನೊಬ್ಬ ಇಡ್ಕುದಲ್ಲಿ. ಸಂಜೆ ಬಾರ ಲೈವ್ಗೆ ಜಾಯ್ನ್ ಆಗು. ಸಚಿನ್ಗೆ ಕಾಲ್ ಅನ್ಪು ಬರ್ಪೆ ಬರ್ತಿಜೆ ಸ್ವಲ್ಪ ಮೆಸೇಜ್ ಮಾಡಿದಾರೆ. ಸಾರಿ ಈರು ಓದುನಗನೆ ಪೊಕ್ಕಡೆಂದು ಗೊತ್ತಾಗ ಬೇ ಪೊಕ್ಕೆಲ್ಲಿಗೆ ಅಂಚೆನೆ ಪ್ರಾಣಿಗಳ ಎಂಕ್ಲ ಆಪುಚ್ಚಿ ಪ್ರಾಣಿಗಳ ಎಂಕ್ಲ ಬಾರಿ ಕಮ್ಮಿ ಪತ್ತು ನಿಂಗೆ ಕಂತು ಕೊರ್ಪು ಮತ್ತ ಪ್ರಾಣಿ ಆತ ಜೀತನ ಮದಿಮೆ ಉಂಡು ಪಂಡ ಎಡ್ಡೆ ವ್ಯೂಸ್ ಪೋಪುಂಡು ಪಂತಾರತ. ಹಾ ಜೀತನ ಅನೌನ್ಸ್ ಮಾಡ್ತೇವೆ ನಮ್ಮ ಮದಿಮೆಲ ನಾವು ನೆಟ್ ಲೈವ್. ಜೀವಿತ ಸಿಸ್ ಮ್ಯಾರೇಜ್ ಫಿಕ್ಸ್ ಆದ್ರೆ ಸ್ವಲ್ಪ ಸಪೂರ್ ಆಗಿ ಚಂದ ಕಾಣ್ತೀರ. ನಾನುಂಟಲ್ಲ ಸಪೂರ್ ಆಗ್ಬೇಕಂತ ಅನ್ಕೊಳ್ಳುದು. ಇವರು ನೋಡಿ ನಂಗೆ ಕೋಳಿ ತಿನ್ನಿಸ್ತಾರೆ, ಮೀನ್ ತಿನ್ನಿಸ್ತಾರೆ, ಅದು 4 ಅಂಜಲೆಲ್ಲ ಕೊಡ್ತಾರೆ, ಬೆಳಗ್ಗೆ ದೋಸೆ ಕೊಡ್ತಾರೆ, 4-5 ದೋಸೆ. ತಿಂದು ಯಾರು ಸಹ ದಪ್ಪ ಆಗುದಿಲ್ಲ. ಏನ್ ಹೇಳ್ತೀರಾ ಕಮೆಂಟ್ ಮಾಡಿ. ತಿಂದು ಯಾರು ಸಹ ದಪ್ಪ ಆಗುದಿಲ್ಲ. ನಾನು ತಿನ್ನದೇ ದಪ್ಪ ಆಗಿದ್ದೇನೆ. ನಮ್ಮ ಹೆರಿಡಿಟರಿ. ನನ್ನ ಅಜ್ಜಿ ತೋರ, ನನ್ನ ಅಮ್ಮ ತೋರ, ನಾನ್ ತೋರ. ಚಾಂಡೆ ದಾದ ತಿಂಡಿ, ಚಾಂಡ್ ತಿಂಡಿ ದೋಸೆ ಇರದಾಡ. ನೀವು ತಿನ್ಬೇಡಿ. ಯಾರು ಅಂದ ತೂಲ 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 ಜೀವಿತನ ತಮ್ಮ ಅಲ್ಲ. ವ್ಲಾಗ್ ಅಲ್ಲಿ ನಾವೇನಾದ್ರು ವಿಡಿಯೋ ಮಾಡಿದ್ರೆ ಚೆನ್ನ ಪಾಡು ತಿಂತಾರೆ. ಲೈವ್ ಅಲ್ಲಿ ಏನ್ ಮಾಡ್ಲಿಕ್ಕೆ ಆಗುದಿಲ್ವೇ. ಸೌಮ್ಯ ಶೆಟ್ಟಿ ಹಲೋ, ಹೇಗಿದ್ದೀರಿ? ನೋಡಿ ಸಿಂಪಲ್ ಆಗಿದೆ ಚಿಕನ್ ತಿಂದು. ನಾನಿಲ್ಲಿ ಮಾತೀನಿ ಶೆಕೆ ಆಗ್ತುಂಟಾ ನಮ್ಮ ಓ ಮೂಜಿ ಕಾಸ್ದ ಎನ್ನ ಚಾನಲ್ ಯೂಸ್ ಅನ್ಪುನು
ಎಂದು ಎಂತ ಕಮೆಂಟ್ ದೆಪ್ಪೆ ಎಂತ ತಮ್ಮನಿಗೆ ಬೈಯುದು ನೋಡಿ. ಮತ್ತೆ ಎನ್ನ ಚಾನಲ್ ಯೂಸ್ ಅಂಪುನೆ ಏಯ್ ಏಯ್ ಆಂಟಿ ಅಂಚನೆ ಎಡ್ಡೆ ತಿನ್ಪವರ್ ಅಲ್ಪ. ಹಂಗೆ ಸತ್ಯ. ಜೀವಿತ ಶ್ವೇತ ತಮ್ಮ ಏನು ಸ್ಟಡಿ ಮಾಡುದು ನೀವು ಇದು ಅನಕ್ಷರಸ್ಥ PUC ಜೀವಿತ ರಜೆ ನಂಗೆ. ಅಲ್ಲ ಕೂಟ ಪಾಡ್ನ್ಯಾಯ್ ಏ ಒಂದು ನಿಮಿಷ. ಗೈಸ್ ಎಂತ ಗೊತ್ತುಂಟ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಲ್ಲಿ ಜೀವಿತ ಬಿರುವಾಜ್ ಒಂದು ಉಂಟಲ್ಲ, ಅದಕ್ಕೆ ಕ್ಲಿಕ್ ಕೊಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಆಯ್ತಾ. ತುಳು ಟಾಕ್ಸ್. ಥ್ಯಾಂಕ್ ಯು ಫಾರ್ ಪ್ರಮೋಟಿಂಗ್ ಮೈ ಚಾನಲ್ ರಾಹುಲ್. ಜೀವಿತ ರಜೆನ ಫಲ್ಲಿಂದ ಆಯ್ತಾ ರಜತ್ ಯಾನ್ ಆಲ್ರೆಡಿ ಎಕಡ್ ಪಂಡ ಯಾನು ಬೇಲೆ ಬಿಡ್ತೆ ಯಾನ್ ಬೇತನ ಆಡೊಂದಿಲ್ಲ ಸದ್ಯಗೂ ಒಂಜಿ ತಿಂಗಳು ನಾನು ಇಲ್ಲಡಿ ಡಿಸೈಡ್ ಬಂದೆ ಪಂಡ ಈ ಪ್ರಾಬ್ಲಮ್ಸ್ ಡಿಪ್ರೆಷನ್ ಆಲ್ರೆಡಿ ನಾ ಚೆನ್ನಾಗಿ ಪಾಡ್ದಿತ್ತೆ ಯಾನ್ ಎಂಕ್ ಚೂರು ಮೆಂಟಲಿ ಡಿಸ್ಟರ್ಬ್ ಆತೆ ಅಂತ ಪಂದೊಂದು ಅಂಚ ಅದು ಪೊಕ್ಕಡೆ ಹೆಲ್ತ್ ಮತ್ತೆ ಹಾಳು ಮಂತು ನಡೆದು ಬೆನ್ಪು ನೇಪಲ ಬೆನ್ನಲಿ ದೇವರ ಆರೋಗ್ಯ ಕೊಡ್ತೀರಿ ಎಲ್ಲೆಲ್ಲ ಬೆನ್ನಲಿ ಆಂಡ ನಮಕ್ ಹೆಲ್ತ್ ಸರಿ ಇಜ್ಜಿಂಡ ದಾಲನ್ ಪರಾಬ್ಜ ಈಗ ಒಂಜಿ ತಿಂಗಳು ರೆಸ್ಟ್ ಬಂತದ ಬೊಕ್ಕ ಬೋಡನತ್ತು ಬೆನ್ಕ ಕಾಸ್ ಮಂಪುಗ ಜೋರಿ ಮಂಪುಗ. PUC ಅಲ್ಲಿ ಯಾವ ಸಬ್ಜೆಕ್ಟ್? PUC ಅಲ್ಲಿ ಆರ್ಟ್ಸ್. ಅಲ್ಲ ತಮ್ಮ ರಾಹುಲ್. ತಮ್ಮ ಕಾಮರ್ಸ್. ನೀವು ಫ್ಯಾಮಿಲಿಯಾ? ಈಗ ಫ್ಯಾಮಿಲಿ ತರ ಅಲ್ಲ ಫ್ಯಾಮಿಲಿ ಬಿಡಿ ಇರು ಈರ್ನ ಮೊಬೈಲ್ ಸಪೋರ್ಟ್ ಮಲ್ಪುನ ಲೈವ್ ನೆರೊರ್ಚಿ ಅಂದೆ ಸಪೋರ್ಟ್ ಮನ್ಪುನ ಆಯ್ ಕೊಲಂಬೆದ ಬೆಲೆ ಮನ್ಪುನ ಇಕ್ಲೆ ಗೊತ್ತುಂಡ ಆಡ ನಾಳೆ ನೀ ಮೇಲ್ ಐಡಿ ಉಂಡು ಆನ ಚಾನಲ್ ಬೈದೊಲಿ ಆಗಿ ಇತ್ತ ಜಾನ್ ಚಾನಲ್ ಬೈದು ಒಂಚ ಪಂತೊಲಿ ನಿಂಗೆ ಅದು ರಾಹುಲ್ ಚಾನಲ್ ನಿಕ್ಲೆ ಸಬ್ಸ್ಕ್ರೈಬ್ ಮನ್ಪುಲಿ ಬಂದು ಪಂತೊಲಿ ಇಲ್ಲಿ ಆನೆ ಸಬ್ಸ್ಕ್ರೈಬ್ ಮನ್ಪುನ ಬೋಡಿ ಅಲ್ಲ ಬಾ ನಿನ್ನ ಚಾನಲ್ ಬಲ್ಲ ಕಮೆಂಟ್ ಮಾಡಿ ನಿಕ್ ಸಪೋರ್ಟ್ ಅಪ್ಪಗ ರಾಹುಲ್ ಇತ್ತೇನ ಫೇಸ್ಬುಕ್ ಅಬೆ ಅಲ್ಬಾರ್ದು ಫುಲ್ ಇತ್ತೆ ತೂಲೆ ಲೂಪ ಉಂಟುಲೆ ಬೇಡ ಯಾನ್ ಸಮ ಕೋರಿ ಮೀನು ತಿನ್ಪೆ ಆಂಡಲ ತೋರ ಆಪುಜಿ ತಿಂದು ತೋರ ಆಪುನಿ ಅವು ಪುರ ಪೊಕ್ಕಡೆ ಅಂಚನೆ ಪೊರ್ಲುಲ್ಲಾರ ಇರುವೆರ್ಲ ಕೆಲವೇರ್ನ ಮೇಕ್ ಬತ್ತಿಲಕ್ಕ ಗೊತ್ತಾಂಡೆ ಎಂಗ್ಲೆ ಮೇಕ್ ಬೇಗ ಬತ್ತುಂಡು ತಿಂಡಲ ರಪ್ಪ ತೋರ ಎಲ್ಲ ವಸ್ತು ತಿಂಡ್ರಲ್ಲಿ ಜಾನ್ ಬಾತ್ ದಾಂಡ್ ಮಾತನ್ಕೊಂಡು ತಿನ್ಪುನೆ ಕಮ್ಮಿ ಅನ್ಪುಡು ಈ ದೊಡ್ಡ ಜೀವಿತಲ್ಲ ಚಾಕ್ಲೇಟ್ಸ್ ಜಾಸ್ತಿ ತಿನ್ಪುನು ಐಸ್ ಕ್ರೀಮ್ ಜಾಸ್ತಿ ತಿನ್ಪುನು ಸೇಮ್ ಯಾನ್ಲ ಅಂಚರ ಅರ್ಜನಲ ಎನ್ನೆರಡು ಒಂಚೂರು ಸಪ್ರ ಏತ್ ಕೆಜಿ ಇಲ್ಲ ರೀ ಎಂಕ್ಲೊಂದು 4 kg ಡಿಫ್ರೆನ್ಸ್ ಉಲ್ಲ ಇತ್ತೆ ತೂತು ಜನ ಕೆಜಿ ತು ಒಂದೆ ಆಲ್ಮೋಸ್ಟ್ 3 ವೀಕ್ ಕಾಣು ತೂತುಜಿ ಎಂಕ್ ಪಂತುಜಿ ಬಲ ಮಾರೈತಿಯವರ ಸೀದೆ ಇದೆ ಬಲ ನಿನ್ನ ಒಂಚೂರು ಲೈವ್ ತೋಜಕ ಬಲ ಬಲ ಅಮ್ಮ ಒಳ್ಳೆರು ಅಮ್ಮ ಪಿರ ಒಂಚೂರು ಬಲ್ಲೆ ವೈದ್ಯ ಅಮ್ಮ ಡ್ಯೂಟಿಗೆ ಹೋಗಿದ್ದಾರಾ? ಇಲ್ಲ ಡ್ಯೂಟಿ ಅಂದ್ರೆ ಅವರು ಹಾಗೆ ಹೋಗುದಲ್ಲ, ಗೌರ್ಮೆಂಟ್ ಕೆಲಸ ಅಲ್ಲ ಅವರು, ಇದು ಹುಲ್ ಇದ್ದೆಲ್ಲ ಕೆಲಸಕ್ಕೆಲ್ಲ ಹೋಗ್ತಾ ಇರ್ತಾರೆ. ಬಟ್ ಇವತ್ತು ಹೋಗ್ಲಿಲ್ಲ, ಈಗ ಪುಳ್ಳಿದ್ದಾಳಲ್ಲ ಹಾಗೆ ಮನೇಲಿ ಇದ್ದಾರೆ. ಹಲೋ ತುಳು ಗೇಮರ್ ನಿಮ್ಗೇನ ನಂದು ಅತ್ತ 50 ಕ್ರಾಸ್ ಆಯ್ತು. ಈಗ ಹೇಳಿ ನಿಮ್ಮ ಮದುವೆ ಅನೌನ್ಸ್ಮೆಂಟ್ ಮಾಡಿ. ಮದುವೆ ಯಾವಾಗ ಡೇಟ್? ಮದುವೆ ಡೇಟ್ ಯಾವಾಗ ಅಂತ ಹೇಳ್ತೇನೆ ಅಂತ ನೀವು ಟೈಟಲ್ ನೋಡಿರ್ಬೋದು. ಮದುವೆ ಡೇಟ್ ಯಾವಾಗ ಅಂತ ಅಂದ್ರೆ 2 ವರ್ಷ ಆದ ನಂತರ. 2 ವರ್ಷ ಆದ ನಂತರ ಕನ್ಫರ್ಮ್ ಆಗಿ ಮದುವೆ ಉಂಟು ಜೀವಿತಂದು. ಹುಡುಕಿದ್ದೀರಾ? ಇನ್ನು ಹುಡುಕ್ಬೇಕಾ? ಸರಿ. ಸೊ ಫ್ಯಾಮಿಲಿಯಲ್ಲಿ ನೋಡ್ತಾರೆ ಹುಡುಗ. ಫ್ಯಾಮಿಲಿ ಅವ್ರು ನೋಡುದು ಬೇಡ, ಮತ್ತೆ ಯಾರು ನೀವೇ ನಾನು ನೋಡ್ತೇನೆ ಫ್ಯಾಮಿಲಿ ಅಂತಕ್ಕೆ. ಬಾಕಿ ನನ್ನ ಎಂತ ಸಹ ಒಂದು ಹೆಲ್ಪ್ ಮಾಡುದು ಅಂತಿಲ್ಲ, ಅವರಂತಕ್ಕೆ ಕರ್ಮಕ್ಕೆ ನೋಡುದ. ಹಾಗಾದ್ರೆ ನಾನು ಹುಡುಕ್ಬೇಕಾ? ಹುಡುಕಿ ನಾನು ಪೊದು ನೋಡುವ. ಆಗ ಗೆಟ್ ಅಪ್ ಸ್ಟೈಲ್ ಅಂದ್ರೆ ನನ್ನ ತಮ್ಮ. ಹೌದಾ? ಸಬ್ಸ್ಕ್ರೈಬ್ ಮಾಡಿ, ಅವನು ಕೂಡ ಚಾನಲ್ ಉಂಟು ಇವರ ತಮ್ಮಂದು. ಸೊ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿ ಉಂಟಲ್ಲ ಗೆಟಾಕ್ಸ್ ಸ್ಟೈಲ್ ಅಂತ, ಹೆಲ್ಪ್ ಇದು ಸಪೋರ್ಟ್ ಮಾಡಿ ಅಷ್ಟೇ. ಎಂಕ್ಲಾ ಪಪ್ಪ ಅಮ್ಮ ಹಾಯ್ ತುಳು ಗೇಮರ್. ಒಂದು ನಿಮಿಷ. ನಿಕ್ಲೇನ ತೂನಾಗ ಅಕ್ಕ ತಂಗಿಲಕ್ಕ ತೋಜ್ವಾರು ಖುಷಿ ಆಪುಂಡು ತೂವರಾಗ 2 ಜನ ಒಟ್ಟಿಗೆ ಲೈವ್. ಥ್ಯಾಂಕ್ ಯು ಅಕ್ಕ ತಂಗಿ ಎಂಕ್ಲಿಜಿನಲ್ಲ. ಎಂಕಲ ಅಪ್ಪ ಅಮ್ಮ ಇಜ್ಜೇರಿ ಜೀವಿತಕ್ಕ ದಾದ ಮಲ್ಪುನು ನಮ್ಮ ಮನೆ ಬರ ದೇವ್ರಿಗೆ ಕೊಡ್ತೀನಿ ಅತ್ತಿ. ಇರುವುದನ್ನ ಸ್ವೀಕರಿಸಿ, ಇಲ್ಲದನ್ನ ತಲೆಗೆ ತೆಕೊಳ್ಳದೆ ಮುಂದೆ ನಡೆಯಬೇಕು ಸರ್ವಜ್ಞ. ನಾನು ಹೇಳಿದೆ, ಸರ್ವಜ್ಞ ಹೇಳಿದಲ್ಲ ಅದು. ಹಾಗಾದ್ರೆ ಇವಾಗ ಪಾರ್ಟಿ ಕೊಡಿ. ಇವಾಗ ಪಾರ್ಟಿ ಕೊಡ್ಲಿಕ್ಕೆ ನಾನೇ ಇಲ್ಲಿ ತಿಪ್ಪಿ ಕಂಕಣಿ ಹಾಕಿದಾಗೆ ಆಗಿದ್ದೇನೆ. ಪಾರ್ಟಿ ಕೊಡುವ. ನೀವು ಮದುವೆಗೆ ಬಂದು ಗಟ್ಟಿ ಊಟ ಮಾಡಿ ಹೋಗಿ. ಅದು ನನ್ನ ಮದುವೆಗೆ ವೆಜ್ ಆಯ್ತಾ? ಹೌದಾ? ಅದೇನು
ಅದು ಪೂಜೆಗೆ ಕೂತ್ಕೊಳ್ತೇವಲ್ಲ ಆಗ ನಾನ್ ವೆಜ್ ತಿನ್ಬಾರ್ದು. ನೋಡು ಮತ್ತೆ ನಿಮ್ಗೋಸ್ಕರ ಸ್ವಲ್ಪ ಮಾಡಿ ಸೊಸೈಟಿಯಲ್ಲಿ ಬಯ್ಯ ಗುಳ್ಳಾರ ಈಗ ಚುಪ್ಪೋಪ ನಮಗೆ ಏಪ ಪಪ್ಪ ಏಪ ಪಪ್ಪ ಏಪ ಪಪ್ಪ ಬಂದು ಏನಂದು ಲೇರು ಒಂಜಿ 5 ಗಂಟೆ ಅನ್ನಗ ಪಿದಾಡು 6 ಗಂಟೆ ಉಲ್ಲ 5 ಗಂಟೆ ಬಳೆ ಬಳೆ ಉಲ್ಲ ಇಂದಿನ ನಾರುಟೋ ಹಲೋ ಹಸ್ಬೆಂಡ್ ಬೈಜೇರ ಆರ್ ಬೈಜೇರು ಮಾಡೆಲ್ಸ್ ಆಫ್ ದಕ್ಷಿಣ ಕನ್ನಡ ಹಲೋ ಮಾಡೆಲ್ಸ್ ಆಫ್ ದಕ್ಷಿಣ ಕನ್ನಡ ಹಾಯ್ ಜೀವಿತಾ ಸೆಸ್ ಬರೋಡ ವನಸಗು ಬಲೆ ಬಲೆ ಅಣ್ಣ ಪ್ರಿಯಾ ರಂಜನ್ ಏಪ ಮದಿಮೆ 2020 ಆಜಿ ಬೊರ್ಚೆಂಕ್ ಪಾರ್ಟಿಗೆ ನಿಶಾ ಓ ಕಿಚನ ನೋ ಬಯ್ಯಗ ಬಲ ಅವು ದೀಪ್ತಿಗೆ ಎಸ್ ದಾದ ಗೊತ್ತುಂಡೆ ನಂಚ ಪಣ್ಣ ಉಲ ಕಾಪಿ ಹಾಕ್ಲಕ್ಕ ಅವು ಮಾರೆ ದಾದ ಗೊತ್ತುಂಡೆ ಪನ್ಪನ ವರ್ಡ್ ತುಳುಟು ಮಾತ್ರ ಯೂಸ್ ಮಾಡ್ತೀನಿ ವರ್ಡ್ ಅವು ಕೆಲವೇರು ಮೇಲೆ ಕಟ್ಟಿ ದಾದ ಗೊತ್ತುಂಡೆ ಕೆಲವೇರು ಪನ್ಪಿ ರೈಟ್ ಗ್ರೌಂಡ್ ಕಾಪಿ ಹಾಕಿ ಪನ್ಪಂದ್ರೆ ನಿಕ್ಲೆ ಪನ್ಲೆ ದಾದ ಗೊತ್ತುಂಡೆ ಈರಿನ ವ್ಲಾಗ್ ಬಾರಿ ಖುಷಿ ಆಪುಂಡು ಏರ್ನ ವ್ಲಾಗ್ ದಾದೆ ಸ್ಪೆಷಲ್ ಮಲ್ದರ್ ಜೀವಿತ ಸಿಸ್ಸುಗು ಕೋಡೆ ಅಂಜಲಿ ನೀ ಕಬಾಬ್ ನೀ ಸಂಜು ಸ್ಪೆಷಲ್ ಮಲ್ತೀನಿ ಜೀವಿತಗೋಸ್ಕರ ಕಬಾಬ್ ಸಂಜು ಸ್ಪೆಷಲ್. ಜೀವಿತ ಸಿಸ್ ನೀವು ಕೂಡ ಕವಿತಕ್ಕನ ಹಸ್ಬೆಂಡ್ನ ಹಾಗೆ ಒಳ್ಳೆ ಹುಡುಗರನ್ನ ಏನ್ ಅಯ್ಯೋ ಅವರ ಅನ್ನ ಬರ್ತಾರೆ ವಿಶಾಲ ನಂಬರ್ ಕವಿತಕ್ಕನ ಬ್ರೋ ಪಾತಿರ್ಲೆ ಪಾತಿರ್ ಹುಡುಗಿಯರ ಅವಳು ಜೋರ್ ಜೋರ್ ಹಾ ವಿಶಾಲ್ ಮಲ್ಪು ಆ ಜೀವಿತ ಕೊಲ್ಲೆ ಬೇರೆ ಜೀವಿತಕ್ಕರಂತೆ ಪ್ರಿಯಾ ಕೊಲ್ಲೆರಂತ ಏನು ಛೇ ನೆಟ್ವರ್ಕ್ ಬೋಂಡಾ ಹುಡುಕು ಸರಿ ಜೀವಿತ ಸಿಸ್ನ ಬ್ರೋ ಪೋತೇರೆ ಉಲ್ಲೇರು ಮೂಲೆ ಉಲ್ಲೇರು 1 ವೀಕ್ ಕೊಳ್ಳಲಿ ಇಲ್ಲಡೆ ಅಯ್ಯೋ 1 ವೀಕ್ ಕುಲ್ಲಡತ್ತೆ ಒಂಜಿ ತಿಂಗಳು ಕುಂಡಲ್ಲ ಇಂಕ್ಲೆ ಖುಷಿ ರಡ್ಡು ಜನಲ ಸಿದ್ಧ ಕಟ್ಟೆಗೆ ಬಲ್ಲಿ ಕಾಲ್ ಬೊಂಬೈ ಮಾಮಿನುಂಡಾ ಮಾಮಿನುಂಡಾ ನಂಬರ್ ಬಕ್ಕ ಬಕ್ಕ ಪಲ್ಲೆ ಪಾತಿರ್ಲೆ ಮಾಮಿನುಂಡಾ ಮೇ ನಂಬರ್ ಒಂದ್ ನಿಮಿಷ ಗೈಸ್ ಅವು ಇಂಚದೆ ಪುನೀತೆ ಫೋನ್ ನಂಬರ್ ನಂದು ಎಸ್ ಗೈಸ್ ಏನಾದರೂ ಹೇಳಿಕುಂಟಾ ಮತ್ತೆ ನಾನು ಈಗ ತುಳು ಚಾನಲ್ ಸ್ಟಾರ್ಟ್ ಮಾಡಿದ್ದೇನೆ ವಿಜೆ ಕವಿತಾಸ್ ತುಳು ವ್ಲಾಗ್ ಹೆಸರಿಟ್ಟದು ಜೀವಿತನೇ ಅದಕ್ಕೆ ಸೊ ಅದಕ್ಕೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಅದು ತುಳು ಚಾನಲ್ ಇದು ಕನ್ನಡ ಚಾನಲ್ ಸೊ ಅದರಲ್ಲಿ ಜಾಸ್ತಿ ಲೈವಿಗೆ ನಾನು ಅದರಲ್ಲಿ ಬರ್ತೇನೆ ಯಾಕಂತ ಹೇಳಿದ್ರೆ ನೀವು ತುಂಬಾ ತುಳು ಮಾತಾಡಿ ಅಂತ ಹೇಳ್ತೀರಲ್ಲ ಅದಕ್ಕೆ ನಾನು ಅದು ಚಾನಲಲ್ಲಿ ಬರ್ತೇನೆ ಇನ್ನು ತುಳು ಮಾತಾಡಲಿಕ್ಕೆ ಸೊ ಲೈವಿಗೆ ಅದರಲ್ಲಿ ಬರ್ತೇನೆ ಜಾಸ್ತಿ ಲೈವಿಗೆ ಬರ್ತೇನೆ ಅದರಲ್ಲಿ ಸೊ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತ ಇಂಕೊಂಜಿ ಹಾಯ್ ಪಲ್ನೆ ಪ್ಲೀಸ್ ಸ್ಲೀಪಿ ಗ್ರಾಫಿಂಗ್ ಕ್ಯಾಲ್ಕ್ಯುಲೇಟರ್ ಹಲೋ ಹಾಯ್ ಎರಡು ಜನ ತೊಕ್ಕೊಟ್ಟಿಗೂ ಬತ್ತಂಡ ಇಲ್ಲಾಗ ಬಲೆ ಹನ್ಸಿಕಾ ಅಂತ ಕೊಡ್ಲಿಲ್ಲ ಅಂದಿಗೆ ಎನ್ನ ಇಲ್ಲ ಪಂಡಿತೋಸ್ ಎಸ್ ಗೈಸ್ ಏನಾದ್ರು ಹೇಳಿಕೊಟ್ಟಾ ಮತ್ತೆ ನಾನು ಸ್ವಲ್ಪ ಒಂದು 4 ಗಂಟೆ ಬಿಟ್ಟು ವಾಪಸ್ ಅದು ಮತ್ತೊಂದು ಚಾನಲ್ ಉಂಟಲ್ಲ ಅದ್ರ ಲೈವ್ಗೆ ಬರ್ತೇವೆ ತುಳುವಲ್ಲಿ. ನವರಾತ್ರಿಗೆ ಎಲ್ಲಿ ಹೋಗ್ಲಿಕ್ಕೆ? ನವರಾತ್ರಿಗೆ ಕುದ್ರೋಳಿ, ಮಂಗಳದೇವಿ, ಮಾರಿಗುಡಿ ಹೋಗ್ಬೇಕಂತ ಪ್ಲಾನ್ ಇದೆ. ಅಲ್ಲ ತುಲೆ ಗಣೇಶ್ ತುಳು ಟಾಕ್ಸ್ ದಿ ಹೊಡಿತಾರೆ. ಅಯ್ಯೋ ಅರಡ ಪಾತೆರ್ ಅರ್ನ ಪುದರ ದಿಯೋಲಿಯೇ ಯಾರು ಪಾತೆರ್ನು ಇಜ್ಜರೆ ಜೀವಿತ ಇದನ್ನೆಲ್ಲ ವ್ಲಾಗ್ ತೂಪೆ ಖುಷಿ ಆಪುಂಡು ನಮಲ ಅಂಚನೆ ಏರೆಲ್ಲ ಸಪೋರ್ಟ್ ಮುಪ್ಪಂದೆ ಮಲ್ಲಾತಿ ದೇವರುಲ್ಲೆ ಸ್ಟ್ರಾಂಗ್ ಒಪ್ಲೆ. ಥ್ಯಾಂಕ್ ಯು. ಉಡುಪಿಗೆ ಪೂರ ಬಲೇಸಿಸ್ ಬೀಚ್ಗೆ ವಾವ್ ಇತ್ತ ಬರ್ಸತಿ ಬೀಚ್ ಉಡುಪೆರ ಬೀಚ್ ಬಂದಂಗೆ ಮಸ್ತ್ ಇಷ್ಟ. ದಸರಗು ಕುದ್ರೋಳಿ ಪಾರೆಜ್ಜೆ ಬತ್ತೊಂದ ಪಾತೆರ್ರೆ ಲಡ್ಡು ಜನರ ಮೀಟ ಮಸ್ತ್ ಆಸೆಂಡು. ನಾನು ಒರಂಬಗ ಪೋಕ ಪಂದು ಉಲ್ಲೆ ಒರಂಬಗ ರಾತ್ರಿ ಮಾತ ಒರಂಬಗ ಮಹಾಪೂಜೆ ಮಾತ ಮಾತಾಯಿ ಬೊಕ್ಕ ಡೊಣ್ಣು ಅಲ್ಲಿ ರಶ್ ಆತೆ ಬೊಕ್ಕ ಹಿಂಗೆ ಬಾಲೆ ಬತ್ತೊಂದು ಬಂಗ ಆಪ್ನಿ ಜಿನ ಬೈದ್ವೆ ಗೊತ್ತು ಜಿ ಹಸ್ಬೆಂಡ್ ಪನೊಂದಿತ್ತೇರು ಕುದ್ರೋಳಿ ಪಾಯರೊಂಡು ಪಂಡದು ಲೈವ್ ಉಲ್ಲೇರ ಗೊತ್ತು ಜೀತೆ ಮೂಳು ಒಳಾಡೆ ಇಪ್ಪೇರು ಮೂಲೆ ಎನ್ನ ಅಮ್ಮನ ಎಲ್ಲೂ ತೊಕೊಟ್ಟು. ಓಕೆ ಓಕೆ ಓಕೆ. ಕವಿತಾ ಸಿಸ್ ನಿಮ್ಮ ಲವ್ ಸ್ಟೋರಿ ಯಾವಾಗ ಹೇಳ್ತೀರಾ? ಆದಷ್ಟು ಬೇಗ.
ತನ್ನ ಗಂಡ ಬರ್ತಿಲ್ಲಲ್ಲ ಲವ್ ಸ್ಟೋರಿ ಹೇಳಿಕೆ, ಅದೇ ಪ್ರಾಬ್ಲಮ್. ಸ್ಟೋರಿ ಸ್ವಲ್ಪ ಸಿಮಿಲರ್ ಉಂಟಾಯ್ತಾ ಗೈಸ್, ಅದು ಎಂತ ಸಿಮಿಲರ್ ಅಂತ ನಿಮ್ಗೊಂದು 2-3 ವರ್ಷ ಆದ ನಂತರ ಗೊತ್ತಾಗ್ಬೋದು. ಯಾರ್ದು? ನಮ್ಮಿಬ್ಬರ ಸ್ಟೋರಿ ಸಿಮಿಲರ್ ಅಲ್ಲ. ಹೌದೌದು. ಸುಮ್ಮನೆ ಆಯ್ತಾ ನಿಮ್ಗೆ ಪ್ರ್ಯಾಂಕ್ ಮಾಡಿದ್ದು. ಬೀಚ್ ಪೂರ ಬುಡ್ಪೇರು ಮಲ್ಪೆ ಬೀಚಿಗೆ ಪೂರ ಶೋಕುಂಡು ಅಂದೆ. ಓಕೆ ಓಕೆ ಅಡ್ಡ ಜನ ತರ ಲವ್ ಸ್ಟೋರಿ ಪಾಲನೆ ಅರಿಗೆ ಲವ್ ಆವಡತ್ತೆ ನನ್ನ ಲವ್ ಸ್ಟೋರಿ ಪನ್ನಿಯರು ಫ್ರ್ಯಾಂಕ್ ಅನ್ಪಡತ್ತೆ ಬೊಕ್ಕಾಡಿಚಾನೆ ಪಾಂಡಿತು ಪ್ರ್ಯಾಂಕ್ ಮಾಡ್ಬೇಕನ ಒಂಜಿ ಇಮ್ಯಾಜಿನೇಷನ್ ಲವ್ ಸ್ಟೋರಿ ಪನ್ಕನ ಅತ ಇಮ್ಯಾಜಿನೇಷನ್ ಲವ್ ಸ್ಟೋರಿ ಏನೊಂದು ಇಮ್ಯಾಜಿನೇಷನ್ ಪಲ್ಲೆ ಪಲ್ಲೆದಕ್ಕ ಇಮ್ಯಾಜಿನೇಷನ್ ಇಂಚ ಇರಗೆ ಇಂಚ ಬೋಡಿತ್ತು ನಂಚ ಪಲ್ಲೆ ಎಂಕೆಂಚ ಬೋರ್ಡ್ ಗೊತ್ತುಂಡೆ ಎಂಚ ಬೋರ್ಡ್ ಪಂಡ ಅಡಿಗೆ ಗೊತ್ತಿಪ್ಪೋಡ ಆ ಜನಕ್ಕೆ ಅಡಿಗೆ ಶೋಕ ಅನ್ಪೋಡ ಪಂಡ ಯಾನಿತ್ತ ಮೀನ್ ಮುರಿದು ಕೊರಿಯಂಡ 6 ಮೀನ್ಗೆ ಅರೆಪ್ಪು ಕಡೆಯೋಡು ಒಂದು ಈರು ದೋಸೆ ಮಲ್ತಾರ ದೋಸೆ ದೋಸೆ ಲಕ್ಕ ಅವು ಗಡಪೆ ಮಂದಿ ಡ್ರೀಮ್ ಅಂತ ಆಯ್ಬುಕ ಯಾಂಗ್ ಕುಂಟಾರ್ದಿಂದ ರಾಜಿದೋಡು ಸಾಬು ನೀರು ಆಡಿಯಾರ ಸಾಬತ್ ಯಾಂಗ್ ಕುಂಟಾರ್ದು ಕೊರ್ತ ರಾಜಿದ್ನಾಡಿ ಲುಂಬುದ ರಾಜಿದ್ನಾಡಿ ಅಂಚಿಪ್ಪು ಯಾರು ಕುಂಟು ಬಲ್ಲರ್ ದೆತ್ತೆಂಡ ಆರವೇನು ಮಾಡ್ತದ ಗಾಡ್ ರೆಸೂಲ್ ಐತಿ ಓಡು ಆಯ್ಬುಕ ಮಸ್ತ್ ಅಂಡರ್ಸ್ಟ್ಯಾಂಡಿಂಗ್ ಇಪ್ಪದ ಪಂಡ ಎಂಕ್ ಆಲ್ರೆಡಿ ಪಪ್ಪ ಮೆಜ್ಜಾರ ಐತ ಮೋಕೆ 6 ಕೊರೋಡು ಯಾನ್ ಕೇನಕ ಚಾಕ್ಲೇಟ್ ಐಸ್ ಕ್ರೀಮ್ ಕಂತು ಕೊರೋಡು ಇಜ್ಜಿ ಬಂದ್ ಮಂಡ್ರಲ್ಲಿ ಫ್ರಿಡ್ಜ್ ಸ್ಟಾಕ್ ದಿ ಓಡು ಆಯ್ಬುಕ ಅಂತ ಒಂದು ಐಡಿಯಾ ಅನ್ಪುಗನ ಚಾಕ್ಲೇಟ್ ಐಸ್ ಕ್ರೀಮ್ ದ ಪೂರ ಶಾಪ್ ಉಪ್ಪು ಡಯಾಬಿಟಿಸ್ ಬೇಕು ಜಾಸ್ತಿ ತಿಂಡ ಆಯ್ಬೊಕ್ಕ ಎನ್ನರ್ದು ಒಂಚೂರು ಹೈಟ್ ಇತ್ತಿನ ಯಾರು ಆಯ್ಬೊಕ್ಕ ಏಜ್ ಏನದು 4 ವರ್ಷ ಮಲ್ಲೆ ಪಡ್ ಮಲ್ಲೆಜ್ಜಿ 4 ವರ್ಷ ಯಾವ ಜಾಸ್ತಿ ಬೊರ್ಚಿ ಆಯ್ಬೊಕ್ಕ ಕ್ವಾಲಿಟಿ ಸಿಟಿ ಪೋಡಿಗೆ ತುಲೆ ಇತ್ಯ ಬುಕಿಂಗ್ ಸಪೋರ್ಟ್ ಮಾಡ್ಕೊಡ ಅತ್ತೆ ವೈಟ್ಲ ಇಜ್ಜಿ ಪಂಡ್ರೆ ಬಲ್ಲಿ ಚಾಕ್ಲೇಟ್ ನೆನಪಿಯೋಲ್ನೆ ಈಗ ರಡ್ಡು ಜನ ಗೇಮ್ ಮಾಡ್ತದ ವ್ಲಾಗ್ ತೂತು ಜನ ಜೀವಿತನ ವ್ಲಾಗ್ ಉಂಟು ಗೇಮ್ ಮಾಡ್ತದೆ ಮದಿಮೆ ಉಂಡು 2016 ಅತ್ತತ್ತು 2026 ಹಾರರ್ ಸ್ಟೋರಿ ಏಪ ಅವಮ್ಮಡ ಪನ್ಪವೆ ಆಯ್ನದು ಬೇಗ ಈರು ಪುಂಡಿ ಮಂತಂಡ 6 ಪುಂಡಿ ಬೈಪೋಡು ಅರಿಬಾಡಿಯರೇ ಏರು ಮಾಮಿ ಓಕೆ ನಾನೊಂಜಿ ಎಂಚಿನ ಬಂಡ ಏನಿತ್ತೆ ಕ್ವಶನ್ ಕೇಳಿದೆ ಜೀವಿತ ಆನ್ಸರ್ ಅಂತ ಓಕೆನಾ ಈ ರೀತಿ ಪಂಡರತ ಈತ ಪೂರ ಕ್ವಾಲಿಟಿ ಸಿಕ್ಪೋಡು ಪಂಡದು ಅರೆಗೆ ಫ್ಯಾಮಿಲಿ ಬಾತ ಇಪ್ಪೋಡು ಅಂಚ ಪೂರ ಮಸ್ತ್ ಜಾಯಿಂಟ್ ಫ್ಯಾಮಿಲಿ ಪೋಡು ಅಂಚ ಪೂರ ಆಸೆ ಇಜ್ಜ ಉಂಡು ಜಾಯಿಂಟ್ ಫ್ಯಾಮಿಲಿ ಪಂಡ ಲೈಕ್ ಅರೆಗ್ ಅಣ್ಣೆನಕ್ಲಿ ಪೆರ ಬಲ್ಲಿ ಅಕ್ಕನದ ಪಂಡ ಅಣ್ಣೆನಕ್ಲಿ ಇತ್ತಂಡ ಯಾನ ಇಲ್ಲಡೆ ಒಂಜಿ ರಡ್ನೆ ಮರ್ಮಲು ಅದು ಪೋಪೆ ಇಂಕ ಊರಿಸ್ತಿಜ್ಜಿ ಆರು ಒರಿಯೇ ಆಣ ಅದಿಪ್ಪಡು ಅರೆಗ್ ನಡ್ಡು ಮುಜ ಅಕ್ಕೈತನಲ್ಲ ಮಲ್ಲೆ ಜಂಗ್ ಟೆನ್ಷನ್ ಇಜ್ಜಿ ಅಕ್ಕನಕ್ಲು ಎಂಕ್ ಅಕ್ಲಿನ ಸ್ವಂತ ಒಂಜಿ ಮೆಗ್ದಿಲಕ ಮೊಕ್ಕಿಕೊಂಡ ಎಂಗ್ ಬಾರಿ ಖುಷಿ ಅಂಚ ಅಮ್ಮ ಒಪ್ಪ ಇಪ್ಪೋಡು ಮೇಯ್ನ್ ಅದು ಬೊಲ್ದು ಪಡ ಕಪ್ಪು ಪಡ ಏನ್ ಅವು ಬೊಲ್ದು ಕಪ್ಪು ಅವು ಪಂಡ್ರಾಪು ಜಾಕ ದೊಂಬ ಬತ್ತನ ಕಪ್ಪ ನಮ್ಮ ಇತ್ತ ಪನ್ಪುನು ವೇಸಿಗೆ ಪೋಣ ಬೋಲ್ದಾಪ ನಮ್ಮ ಬೊಲ್ದು ಕಪ್ಪು ತುದೋರೆ ನಮ್ಮ ಪನ್ಪುನು ಗುಣ ನಮ್ಮ ಅಳೆಂಡ್ರಾಪುಜಿ ಗುಣ ಎಡ್ಡೆ ಎತ್ತಂಡ ಆತಿ ಅವು ರೂಪ ಬೋಡು ಪಂದಲೆ ಇಜ್ಜಿ ಬೇತೆ ಬೀತಾಯ್ತು ಅಮ್ಮನೆ ಎಡ್ಡೆ ಜಾಬ್ ಬೋರ್ಡು ಅಂಚಪುರದಲ್ಲ ಎಡ್ಡೆ ಜಾಬ್ ಪಂಡ ತಿಂಗೊಲ್ದ 31 ದಿನಲ್ಲ ಬೆಂಡಾಂಡ್ ಎಂಚ ಅವೇ ಜಾಬ್ ಆವಡು ಒಂದೇ ಜಾಬ್ ಆವಡು ಪಂದಿಜ್ಜಿ ರಡ್ಡು ಕೊಡ್ದು ಗಂಜಿ ಪಾಡ್ನಂಚಿನ ಒಂಜಿ ಎನ್ನ ಬಂಜಿಗೆ ಪಾಡ್ನಂಚಿನ ಒಂಜಿ ಆತ ಕಾಸಿತ್ತನಲ್ಲ ಇಂಕ್ ಸಮಾಧಾನ ಒಟ್ಟಾಸಿ ಬಂಜಿಗೆ ತಿಕ್ಕನಾಡು ಚಾಕ್ಲೇಟ್ ಐಸ್ ಕ್ರೀಮ್ ತಾಸ್ತಿಗೆ ಶಿಲ್ಪಿಡಿ ಕೆತ್ತಾರೆ ನೋಡ ಶಿಲ್ಪಿಡಿ ಕೆತ್ತಾರೆ ಅನ್ಪನೆ ಬಟ್ ಜಾಸ್ತಿ ಆಪನ್ ಕಾಸು ಅವು ಅಪಗ ಆತೆ ಬೇತಿನದಾಲ ಚಾಲೆಂಜಿಂಗ್ ಗೇಮ್ ಬೇತೆ ಮಲ್ಪುಗ ಅವು ಇಂಗ್ಲಿ ಪ್ಲಾನ್ ಮಂತದ ಒಂಜಿ ನೆಕ್ಸ್ಟ್ ಈ ಮಂತದ ಪ್ಲಾನ್ ಮಂತದ ಐನತ್ ಬೇಗ ಚಾಲೆಂಜ್ ಬ್ಲಾಗ್ ಮಲ್ಪ ತಾಸ್ತು ಅಂಚಿನವೇ ಸಿಕ್ಕಾಡು ದೇವಕಿ ಅಮ್ಮ ಹಾಯ ದೇವಕಿ ಪ್ರಪಂಚ ತತಾಸ್ತು ಥ್ಯಾಂಕ್ ಯು ಜಾತಿ ಓಲ ಆಪುಂಡ ಜಾತಿ ಓಲ ಆಪುಜಿ ಜಾತಿ ಎಂಕ್ಲ ಪೂಜಾರಿ ಇಪ್ಪಡ್ ದಪಂಡ ಎಂಕ್ಲ ದೇವಕಿ ಪ್ರಪಂಚ ಮೈಸೂರು ಇರನ ವ್ಲಾಗ್ ಸೂಪರ್ ತತಾಸ್ತು ಚೌತಿ ಅವಳು ಆಪುಂಡ ಜಾತಿಯಾ ಓಕೆ ಸಾರಿ ಜಾತಿ ಓಲ ಆಪುಜಿ ಎಂಕ್ಲನೆ ಪೂಜಾರಿ ಇಪ್ಪಡ್ ದಪಂಡ ಬಕ ಬಾಲೆ ಶೆಟ್ಟಿಯ ಗಟ್ಟಿಯ ಪೂಜಾರಿ ಅಂತ ಪಂಡ್ರೆ ದಯ ಪಾಪ ಬಾಲಿಗೆ ಮಂಡೆ ಇಚ್ಚ ಚಾಕ್ಲೇಟ್ ದೆತ್ತುಕೊಂಡಾಂಡು ಏನು ಓವರ್ ಆಕ್ಟಿಂಗ್ ಮಲ್ಪ ಅವು ಮೆಗ್ಗಿ ರಾಹುಲ್ ಮೆಗ್ಗಿ ಆಗ ಮಂಡೆಸ್ತು ಪೆಟ್ಟು ಬಿಡ್ದೆ ತಿನ್ನ ಜಾಸ್ತಿ ಅದು ಅತ್ತೆ ಚಾಕ್ಲೇಟ್ ದೆತ್ತುಕೊಂಡ ಪಂಡ ಅಂಚತ್ತು ಎಂಡ ಕೋಪ ಅಂಡ ఒక రాజ్యార చాక్లెట్ కొనుక్కోండి
ಪೂಜಾರಿ ಅಣ್ಣ ಕುಟುಂಬಡು ತೂಡಿ ಬೊಚ್ಚಿ ಇತ್ತೆ ಬೊಚ್ಚಿ ಆರು ಮದ್ಮೆ ಆಪುನೆ 2026 ಡೇಗೆ ಆತ್ನೆಟ ಮದಿಮೆ ಆಪುಜೇರು ಆನುಲ ನಾಡುಜೇರಿಗೆ ಓವರ್ ಆಕ್ಟಿಂಗ್ ಕ್ವೀನ್ ಜೀತಾ ಬಿರುವಾಸ್ ರಾಹುಲ್ ಒಚ್ಚಿ ಕಾಲ ಪೊಚ್ಚಿ ಪಾಪ ಆಯ್ತು ಅನ್ಪರ್ ಏ ಬ್ಲಾಗ್ ಪುಚ್ಚಿಯೇ 5 ಮಿನಿಟ್ಸ್ಗಾ ಪಾಪ ಇದು ನಮ್ಮನ ಪುದರ ದಾದಿಗೆ ಏರ್ ನಮ್ಮನ ಕವಿತಕ್ಕನ ಏರ್ ನಮ್ಮನ ಗೌಡ ಪೂಜಾ ಇಜ್ಜಿ ಪೂಜಾರಿ ಅವಡು ಗೌಡ ಶೆಟ್ಟಿಗಟ್ಟಿ ಅವಲ ಪೂಜಾ ಇಂಕ ಪೂಜಾರಿ ಅವಡು ಮೆಸೇಜ್ ಮನ್ಪೆರೆ ಆಪುಂಡೆ ಮೋನೆ ತೋಪಾಯರದಾನೆ ಅವಾಯ್ ರಾವ್ ಅಲ್ಲ ನಿಕ್ಕೆ ಬನ್ನಿನಿ ಮೆಸೇಜ್ ಮನ್ಪೆರೆ ಆಪುಂಡಾಗೆ ನಿಕ್ಕೆ ಮನದೋಸ್ಪೆರೆ ಆಪುಜಿ ಈ ಪೆದ ಸಂಜಯ್ ಮಾನಿ ಕಾಪಿ ಕಾಡ ಆಯ್ ಒಂಜಿ ಬೂರುಂದೆ ದಾಲ ಆಮಲ್ಲ ಪೆಲಕ್ಕಾಯಿ ಬೂರ್ಲಕ ಬೂರುಂದೆ ಓಕೆ ಎಲ್ಲ ಕ್ವಾಲಿಟೀಸ್ ಸಿಗೋದು ಸ್ವಲ್ಪ ಕಷ್ಟ ಅಲ್ವಾ. ನಾನೇನು ದೊಡ್ಡ ದೊಡ್ಡ ಕ್ವಾಲಿಫಿಕೇಶನ್ಸ್ ಇರ್ಬೇಕಂತ ಹೇಳಿಲ್ಲ, ಗೊತ್ತಾಯ್ತಾ. ಕ್ವಾಲಿಟೀಸ್ ಇರೋದು ಸಣ್ಣ ಪುಟ್ಟ ಆಸೆಗಳು, ಅದು ಸಿಗದಿದ್ರೆ ಅಂತವ ನಂಗೆ ಬೇಡ ಅಷ್ಟೇ. ಸಿಂಗಲ್ ಆಗಿರ್ತೇನೆ ಬೇಕಿದ್ರೆ. ನಾನೇನು ಅವರಿಗೆ ದೊಡ್ಡ ಮನೆ ಇರ್ಬೇಕು, ಬಂಗ್ಲೆ ಇರ್ಬೇಕು, ಅಷ್ಟು ಹಣ ಇರ್ಬೇಕು, ನಂಗೆ ಚಿನ್ನ ತಂದು ಕೊಡ್ಬೇಕು ಕೋಪ ಆದಾಗ, ಅದೇ ರೀತಿ ಗಾಡಿ ಇರ್ಬೇಕು, ಅದೆಲ್ಲ ಅಂತ ಹೇಳಿಲ್ಲ. ಬಾಡಿಗೆ ಮನೆ ಆದ್ರೂ ಪರವಾಗಿಲ್ಲ, ಚಂದ ಸಾಕಿದ್ರೆ ಸಾಕು ಆತರ. ಚಿಪ್ಪರ್ ಜೀವಿತ ನಮ್ಮನ ಪುದರಿಗೆ. ಪ್ರಮೀಳಾ, ಪ್ರೀತಿಕೆ, ಹಲೋ ಬೊಕೇರು ಸಂತು ಮ್ಯಾಂಗ್ಳೂರ್, ಹಾಯ್ ಜೀವಿತ. ಅವೇರು ಜೀವಿತ ಕಣ್ಣು ಬೇನೆ ಗುಣಾಂಡೆ ಏರು ತೂಪರದ ಗೈಸ್, ಏರು ಉಂಟು, ಕಂಬಳದ ಏರು ಉಂಟು ತೋಪವ ಪತ್ತನ ತಾನೆ ತಪ್ಪಂದು ಕಂಬಳದ ಏರು ಕೊಪ್ಪುಂಟು ತುಳುತ್ತೆ. ಆ ರೋಡು ಅಬ್ಸರ್ವ್ ಮನ್ಕುಲೆ ಅಲ್ಲಿ ಪೋನ್ ರಾಡ್ ಏರ್ಕೊಲ್ ಅಬೋ ಜಾಸ್ತಿ ಆಗಿದೆ. ಕಣ್ಣು ಬೇನೆಂಡು ತುಳುಕೊಂಡು ಅಲ್ಲಿ ಕೊಡೆ ತುಳುಕೊಂಡು ಕ್ವಶನ್ ಆನ್ಸರ್ ಇರ್ತದೆ. ಅನ್ವಿತಾ ಹಾಯ್. ಪ್ರವೀಣ್ ಕೆ ಹಾಯ್. ಇರ್ನ ಮೆಗ್ಗಿ ಸೆಬಾಸ್ಟಿಯನ್ ಕಾಲೇಜ್ ಪೋಪುನಾ ಯಾ ಯಾನ್ ತೋಪೌಜಿ ಬೋಡಿ వచ్చి ರಾಹುಲ್ ರಪ್ಪ ಜಾಂಗಿನ ಆಟ ಬರ್ತುಂಡು. ಕ್ವೆಶ್ಚನ್ ಕೇಳಿದ್ದು ಈ ಜೀವಿತಾಗ ಮಸ್ತ್ ಕ್ವಶನ್ಸ್ ಗೊತ್ತುಂಡು. ಎಂಕ್ ಬಂದು ಕೊಡ್ತೀನಿ ಪಲ್ಲೆ ಕ್ವಶನ್ ಅಲ್ಲಿ. ಹಾಯ್ ಅಕ್ಕ ಲಕ್ಷ್ಮಿತಾ ಕಲ್ಲಡ್ಕ ಹಲೋ ಪಲ್ಲೆ ಕ್ವಶನ್ ಪಲ್ಲೆ ತಿಂಡ್ರ ಬಂದಿಲ್ಲಡೆ ಕೊನಪ್ಪ ಆಂಡ ತಿಂಡ್ರ ಪೂಜಿ ದಾದಾ ಪಲ್ಲೆ ಆನ್ಸರ್ ಪಲ್ಲೆ. ಹಾಯ್ ಬಂದಿಲ್ಲಡೆ ಕೊನಪ್ಪ ತಿಂಡ್ರ ಜೀವಿತ ಇರ್ನ ಸ್ಟೋರಿ ಕೇನಾಗ ಇರ್ನ ಕಂಡಿಡ್ ನೀರ್ ಬತ್ತೆ ಎನ್ನ ಅರ್ನ ಕನ್ನಡ ಇದ್ನೇ ಇಜ್ಜ ಅದೇ ಥ್ಯಾಂಕ್ ಯು. ಪ್ರಮೀಳ ಪೂಜಾರಿ ಯಾರನ್ನ ಕೂದಲ್ಲ ಲಕ್ಷ್ಮಣ್ ಸಾಂಡ ಸತ್ಯ ನಂದು ಉಲ್ಲೇರ್ ಮನ್ಪಿನತ್ ಬಟ್ ಆರೈನೆಟ್ ಅಂಚ ತಾಂಗೊಂದರೆ ಯಾನತುಂಡ ಬಾ ಎನ್ನ ಪರಿಸ್ಥಿತಿ ಯಾನ್ ದುಂಬೇ ಮಲ್ಲ ಪುಕ್ಕೆಲ್ದಿ ಇಲ್ಲ ಒರ್ತಿ ಪೂಜಿ ದಾಯಗ್ ಕಾಲಿಂಕ್ಲ ರೂಮುಡ್ ಸಮೇತ ನಾನು ಒರ್ತಿ ಕುಲ್ಲಾಯ ಅಂಚಿನಲ್ಲಿ ಅನ್ ಇಂಚ ಕುಲ್ವೇರ ಮಾರ ಏರು ಬರೋದುಂಡು ಬುರ್ಚಿ ತುಯ್ಯಾರ ತನಿಕ್ಲೆ ಕಡೆರು ಇರದಾದಕ್ಕೆ ಐನು ಮೀ ಬುಡ್ ನಿಂಚು ಬರುಡಿಗೆ ಪ್ಲೇಟ್ ಇದಾಯ್ತಾ ಪ್ಲೇಟ್. ನೆಕ್ಸ್ಟ್ ಓಲ ಗೇಮ್ ಇಜ್ಜೆ ಕವಿತಕ್ಕ ಉಂಡು ಗೇಮ್ ಉಂಡು ಕುಟ್ಟಿದನ್ನೆ ಗೈಸ್ ಆಯ್ತು ಗೊತ್ತುಂಡ ಇನಿತ ವ್ಲಾಗ್ ಬರು ಮೋಸ್ಟ್ಲಿ ಇಂದು ನವಿಲ್ ಗರಿ ಫುಲ್ಲು ರೈಲ್ದ ಪಟ್ಟೆಡೆ ಫುಲ್ಲು ತರೆ ನವಿಲ್ ಗರಿ ಉಂಡು. ಸೊ ಇನಿತ ವ್ಲಾಗ್ ಪಾಡ ತೋಲೆ ದಾಯಗ ಬತ್ತನ್ ನವಿಲ್ ಗರಿ. ನೆಕ್ಸ್ಟ್ ಓಲ ಅಂಡತ್ತ ಬಾಯ್ ಸಿಸ್ ನಗುಲೆ ಬಾಯ್ ಆನ್ಸರ್ ಓ ಪ್ಲೇಟ್ ಆನ್ಸರ್ಗೆ ಅಂದ. ಸರಿ ಸಾರಿ ಅವು ಕ್ವಶನ್ ನೆನಪೆ ಆಪುಜಿ ಆನ್ಸರ್ ಮನ್ಪುನಾರ್ ಮಾತ್ರ ಹನ್ಸಿಕ 5 ಮಿನಿಟ್ಸ್ ಬ್ಲಾಕ್ ಮಾಡ್ತೀನಿ ನಾನು. ಹನ್ಸಿಕ ಮಸ್ತ್ ಹುಷಾರುಲ್ಲೇರ ಅಂದ್ ಮಾತ ದಾಯ್ತ ಕ್ವಶನ್ ಗೆ ರಾಪ್ ಆನ್ಸರ್ ತಿಂಡ್ರ ಬಂದಿಲ್ಲಡೆ ಕೊನಪ್ಪ ತಿಂಡ್ರ ಆಪುಜಿ ಬೇತಲ್ಲ ಪಾತೆರುಂಡ ಗೈಸ್ ತಲ ಇತ್ತನ ಕ್ವಶನ್ಸ್ ಇತ್ತನ ಕೇಳ್ನೆ ನಿಕ್ಲೆ ಕೊಂಚ ಕ್ವಶನ್ ಎನ್ನ ಮೆಗ್ಗೆ ನಿಕ್ಲೆ ತುಯರತ ಆಗ 8 ವರ್ಷ ಆದಿ ಪುಂಜಿ ಕಮೆಂಟ್ ಅಂತ ಪನ್ಲೆ ತುಕ ಪಲ್ಲೆ ಕಮೆಂಟ್ ಆನ್ಲೆ
ನಿಕ್ಲಿ ಕಮೆಂಟ್ ಇಡು ಸರಿ ಆನ್ಸರ್ ಮಂತಂಡ ಜೀವಿತ ಒಂದಿ ಸಾಂಗ್ ಪನ್ಪೇರಿ ನಿತ್ತವಳು ನೆಟ್ ಲೈವ್ ಇಡು. ಸೆಬೆಸ್ಟಿಯನ್ ಕಲ್ದಿನಿ ಜೀವಿತಕ್ಕ ಲೆಕ್ಕ. ಓ ಅಂದ ನಿಖಿಲನ 16-17 ರಾಂಗ್. ಏಟ್ ಮನಿ ಕೋಸ್ತ 14 16 18 ಆರೆ ಹಂಸಿಕ ಪನ್ಲಕನೆ 17. ಓಕೆ ಸಾಂಗ್ ಅಲ್ಲೇ ಅಲಂಬ 25 ವರ್ಷಗೆ ನಿಕ್ಕು ಅಂಚನ ಜೀವಿತಗ ಉಂಡಲ್ ಪಕ್ಕಡೆ ಗೈಸ್. ಕರೆಕ್ಟ್ ಆನ್ಸರ್ ಪಲ್ಲೆ 17 ವರ್ಷ ಎಲಂಜಿ ಡಿಸೆಂಬರ್ 5 ತಾರೀಕಿಗೆ 17 ಬರ್ತಿ. ಅದು 11 ಸ್ಟಾರ್ಟ್ ಆಪುಂಡು ಅತ 2007 ಆಯ್ತು ಸಾಂಗ್ ಅಲ್ಲೇ ಕರೆಕ್ಟ್ ಮಾಡಿರೋದು ಸಾಂಗ್ ಅಲ್ಲೇ. ಓ ಸಾಂಗ್ ಪನ್ನಡು ಗೈಸ್. ಗೆಲ್ಲಲಾರಿ ಬೊಚ್ಚಾ ಬೊಕೋ ನಿಕ್ಲ ಪನ್ಲೆ ಗೈಸ್. ಓ ಸಾಂಗ್ ತು ಕರಿಕ್ಲೆ ಪನ್ಲೆ ಓ ಸಾಂಗ್ ಬೋರ್ಡ್ ಬೋರ್ಡ್ ನಿಕ್ಲೆ ದಿವ್ಯಾ ಹಾಯ್. ಓ ಸಾಂಗ್ ಪಂಡ್ ಬಂದಿಕ್ಲೆ ಪನ್ಲೆ ಗೈಸ್. ಬೇಗ ಪನ್ಲೆ ಫಸ್ಟ್ ಸಾಂಗ್ ಫಸ್ಟ್ ಪನ್ಲೆ ಪನ್ಲೆ ಅವೇ ಸಾಂಗ್ ಪನ್ಪನಿ ಯಾನ್ ಬೇಗ ಬೇಗ ಕಮೆಂಟ್ ಹಾಕ್ಲಿ. ಬೇಗ ಪನ್ಲೆ ಬೇಗ ಏರ್ ಫಸ್ಟ್ ಪನ್ಪೆ ಹಾಕ್ಲಿ ಒಂದು ಓ ಸಾಂಗ್ ಪನ್ಪೆ ನನಗೆ ಗೊತ್ತಿಪ್ಪಡು ಲಿರಿಕ್ಸ್ ಲಿರಿಕ್ಸ್ ಗೊತ್ತಿಪ್ಪಡು ಇಂಕ. ಜೀವಿತಕ್ಕ ಏತು ಓವರ್ ಆಕ್ಟಿಂಗ್ ಮನ್ಪರು ಹಿಂಗೆ ಪಿರ ಮತ್ತೆ ಪಟ್ಟಿಂಗೆ. ಅಯ್ಯೋ ದೇವರೇ. ಬೇಡುವರನು ಕೊಡುವರು ಸಂಜನ. ಬೇಡುವೆನು ವರವನ್ನು ಕೊಡು ತಾಯಿ ಜನ್ಮವನು ಕಡೆತನಕ ಮರೆಯಲ್ಲ ಜೋಗಿ ಕಡೆತನಕ ಮರೆಯಲ್ಲ ಜೋಗಿ. ಓಕೆ ಎಂದು ಬಲ್ಲೆ ವಿಲಂದ ಉಲಾಪನಿಗೆ ಓ ಸಾಂಗ್ ಮತ್ತೆ ನೋಡಬೇಡ ತಿರುಗಿ ನೀನು ಸಾಂಗ್ ಉಂಡತ ಅಂದ ಫುಲ್ ಗೊತ್ತು ಅವತ್ತ ಅಂದ್ ಮತ್ತೆ ನೋಡಿ ಯಾವ ಬೇತೆಯಾ ಏಕಲವ್ಯ ಫಿಲ್ಮ್ ವಿಲನ್ ಐ ಆಮ್ ವಿಲನ್ ನೋಡಿ ಒಳಂದವ ಮುದ್ದಿನ ಮಾತು ಅವು ಜೀವಿತ ಅದ ಬನ್ನಿ ಅನ್ನತ್ತು. ನಿನ್ನಾಣೆ ಪ್ರೀತಿ ದೇವತೆ ನಿನ್ನಾಣೆ ನೀನಿಲ್ಲದೆ ನಾನೇನು ಇಲ್ಲ. ಓ ದಾಯ್ತಾಂಡು ಓ ಸಡನ್ ಕ್ಯಾಮರಾ ತಿರ್ಗೇನೆ ಯಾನು ಓ ಸಾಂಗ್ ಪನ್ಬೇಕು ಎక్కడ ಒಂಜಿ ಪನಂತೆ ಅಕ್ಕ ಯಾನು ಎక్కడ ಹೋಗೋಣ ನೆನಪ ಒಂದಿಜ್ಜಿ ಅವು ಎಂತ ಹೇಳ್ತೀನಿ. ಜೀವಿತ ಹಾಯ್ ನಿನ್ನಾಣೆ ಪ್ರೀತಿ ದೇವತೆ ನಿನ್ನಾಣೆ ಮ್ಯೂಸಿಕ್ ಬಾರ್ದು ಕಾಪಿರೈಟ್ ಬರಿಯಾರ ಕಕ್ಕೆ ಬಾರ್ನಂದಿಟ್ಟೆ ಕಕ್ಕೆಜ್ಜಿ ಬುಣ್ಯಾಗಿನಿ ಮಹಾಲೆ ನೀ ಅಮಾವಾಸ್ಯೆ ಆಯ್ತಾ ಅಮಾವಾಸ್ಯೆ ಆಯ್ತೇನಿ ಕಕ್ಕೆಲ್ ಬರ್ಪಾಯಿನಿ. ಏಕ್ ವಿಲನ್ ದ ಹಿಂದಿ ಸಾಂಗ್ ಊವಿ ಸಾಂಗ್ ಪುದರ್ಪಲ್ಲೆ ಸಾಂಗ್ ದ ಸಾಂಗ್ ಇಂಚಿನಿ ಹಿಂದಿ ಸಾಂಗ್ ಕೂಡ ಬರ್ಪಿಜಿ ಹಿಂದಿ ಸಾಂಗ್ ಕಮ್ಮಿ ಹಿಂಗ್ ಬರ್ಪು. ಓಕೆ ದ್ವಾಪರ ಬಲ್ನೆ ತೂಕ ದ್ವಾಪರಾದ ಇರ್ಬಲ್ನೆ ದ್ವಾಪರ ದಾಟುತ್ತಾ ನಿನ್ನನೆ ನೋಡುತ್ತಾ ಇಂಚೆಂಚ ಬ್ರಹ್ಮನ್ ಪುಡಿ ಇಂಚ ಬಂತದ್ದು ಬಂದರಾದಕ್ಕೆ ಮ್ಯೂಟ್ ಜೇನದನಿಯೋಳೆ ಮೀನ ಕಣ್ಣೋಳೆ ಸೊಬಗ ಮೈ ತುಂಬಿದೆ ಹಂಸ ನಡೆಯೋಳೆ ಎದೆಗೆ ಇಳಿದೋಳೆ ಜೀವ ಜಲ್ಲೆಂದಿದೆ. ಮೇನ ಬಾಯಿಗಿಂಚೆ ಮ್ಯೂಟ್ ಬಂದ್ಪುರಿತೆ. ಹೃದಯವೇ ನಿನ್ನ ಹೆಸರಲ್ಲಿ ಸಾಂಗ್ ಹೃದಯವೇ ಬಯಸಿದೆ ಅವ ಆತದ್ದು ಗೈಸ್ ಸಬ್ಸ್ಕ್ರೈಬ್ ಮಾಡಿ ಯಾರಾದ್ರೂ ಹೊಸೊಬ್ರಿದ್ರೆ. ನಾವು ಸರಿಗಮ ಗೊಬ್ಬಗ ಸಾರಿ ಗಾಮ ಪದ ನಿ ಸ ನಿನ್ನ ತಂಗಿ ಮೋನಾಲಿಸಾ ಕೈರುಣಿಸಾ ಅದನ್ನ ಒಂಜಿ ಬಿಡ್ಲಿ ರಿಸಾ ಸಾ ಏರೆ ಯಾನಾ ಏರು ನಿಂಗೆ ಗೊತ್ತಾಂಡು ಇರಿ ಏರ್ನ ಇಂಕ್ ಇರಿ ಇರ್ ನೆರ್ನ ಇಂಕ್ ಗೊತ್ತಾಂಡು ಆನ್ಸಿನ ಹೇಳ್ತೀನಿ ಅತ್ತ ಮ್ಯೂಟ್ ರಮೇಶ್ನ ಸಾಂಗ್ಗೆ ಸಾ 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 ಒಟ್ಟಿಗೆ ಬನ್ಕ ಸಾಂಗ್ ಸಾ 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 ಸಾರಾಯಿಸಿ ಸೆಯಲಿ ನನ್ನ ದೇವಿ ಕಾಡು ಬೊಕ್ಕ ಆತಡ ನಾಯಿ ಬಲ್ತನದ ಪುಣ್ಯ ಕಕ್ಕೆ ಬಲ್ತಿச்சு
ಎ ಹಾ, ಎ ಎ. ಎ ಎ ಎ ಅವು ಇರು ಎಲ್ಲ ದೇರ್ ಬನ್ನೆ ಆ, ಎ ಅಪ್ಪಡಿ ಎ, ಇರೆಗೆ. ಇರೆಗೆ ಇರೆಗೆ ಏ ಟು ಪದ್ಯ ಬನ್ನಿ ಗೈಸ್. ಎ ಮಲ್ಲರು ಎಕ್ಕ ಸಕ್ಕ ಎಕ್ಕ ಸಕ್ಕ ಎಕ್ಕ ಸಕ್ಕಲ ಅಕ್ಕ పండుదు లెప్పు నకలు బత్తెరిత్తెల ఎక్క సక్క ఎక్క సక్క ఎక్క సక్కల ಅಪ್ಪುಡಿದು ಬರ್ತುತ್ತಿನ ಯತೀಕ್ಷ್ ಯತೀಕ್ಷ ಲಾ ಲಾ ಕವಿತಕ್ಕ ನಮ್ಮ ಫೇವ್ರೇಟ್ ಅಂದೆ ಯಾಕಂದ್ರೆ ಬರ್ಡೇ ದಾರ್ ಬರ್ತೀರಿ ಒಂದು ವಿಶ್ ಮಾಡ್ಕೋಣ. ಎಸ್ ವಿಶ್ ಯು ಹ್ಯಾಪಿ 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 ಬರ್ತ್ಡೇ ಯತೀಕ್ಷಾ. ಇನ್ನ ಎಂದತ ಏ ಬರ್ತ್ಡೇ ಆ ಪದ್ಯ ಉಂಡು ಅಕ್ಕನ್ ಬರ್ತಡೆ ಚಕ್ಕಾವ್ ಚಕ್ಕಾವ್ ಅಕ್ಕನ್ ಬರ್ತಡೆ ಕ್ಯಾಕ್ಯಾವ್ ಕ್ಯಾಕ್ಯಾವ್ ಅವು ಏರು ಮಂತಿನ ಉಂಡು ಅಕ್ಕನ್ ಬರ್ತಡೆ. ವಿಶ್ ಯು ಹ್ಯಾಪಿ ಬರ್ತ್ಡೇ ಯತೀಕ್ಷಾ. ಖುಷಿ ಖುಷಿಯಾಗಿ ಪಲ ಇನಿ ಬಂದಿಯೇ ಸಾರ ಇಜ್ಜಿ ಕೊಡದ ಬಿಗ್ ಬಾಸ್ ಎಂಚಿರ್ತುಂಡೆ ಕೊಡದ ಬಿಗ್ ಬಾಸ್ ಆತೆಡ್ಡೆ ಜನ ಇನಿ ಟಾಸ್ಕ್ ಉಂಡು ದಂಡರಾಜ ಆಚಾರ್ಯ ನೆರ್ಪುನ ಸೀನುಂಡು ಫುಲ್ ಗರ್ವ ಆಪಿರಾರು ಅವು ತೂಡಿನಿ ದಾದಾಪುಡ್ ಬಂದ ಓಲ್ತ ಸಿಂಗರ್ ನಿಕಲ್ ಅಡ್ ಜನ ಎಂಕುಲು ಬಾಂಬೆದ ಸಿಂಗರ್ ನಕಲು ಬಾಂಬೆತ್ತ ಬೇತೊಲ್ದ ಎಂಕಲ್ ಬಾತ್ರೂಮ್ ಸಿಂಗರ್ ಪವನ್ ಶೆಟ್ಟಿ ಹಲೋ ಬಾತ್ರೂಮ್ ಸಿಂಗರ್ಗೆ ಓಕೆ ಎ ಆಂಡ್ ಲಾ 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 ಲಾಗು ಸಾಂಗ್ ಉಂಡಿ ಲಿಂಬುಡ ಲಿಂಬುಡ ನಿಂಬುಡ ಲಜ್ಜಾವದಿಯೇ ಕಣ ಕಣಕದಿಯೇ ಲಜ್ಜಾವದಿಯೇ ನಮ್ಮೆಗೆ ಅತ್ತ ನಿನ್ನ ಅಜ್ಜೆ ನಿನ್ನ ಅಜ್ಜಿಗೆ ಕದಿಯೇ ಏ ಸತೀಶ್ ಏ ಯಾ 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 ಯಾರಿವಳು ಯಾರಿವಳು ಸೂಜಿ ಮಲಿ ಕಣ್ಣವಳು ಓ ಸ್ವಲ್ಪ ಬಲ್ತೇರದು ಅಂತ ರಾಮನಲ್ಲಿ ತೋಟದಲ್ಲಿ ಗಮ್ಮನೆಂದು ಅರಳಿದಳು ಓ ಮಾತಿನಲ್ಲಿ ಹೇಳಿದರೆ ತಾಳಕ್ಕೆ ಸಿಗದು ಈ ರಾಹುಲ್ ಅಡ ಬಲ್ಲಿ ಓಕೆ ಲಾ ಅದ ಸಿಗದು ದ ದ ದ ಧೂಮ ಧೂಮ ಚಾಲೆ ಜೀತ ಸಿಸ್ಸೆಡ್ಡೆ ಸಾಂಗ್ ಬಂತಾರೆ ಅಂಚನ ಎನ್ನ ಸಾಂಗ್ ಎಡ್ಡೆ ನನ್ ನನಗೆ ಇಂಡೈರೆಕ್ಟ್ ಅದು ಅಯ್ಯೋ ದೇವರೇ ಸುಂಟರಗಾಳಿ ಸಾಂಗ್ ಪಲ್ಲೆ ಸುಂಟರಗಾಳಿ ಪಲ್ಲೆ ಫಸ್ಟ್ ಪಲ್ಲೆ ಪಲ್ಲೆ ಸುಂಟರ ಗಾಳಿ ಡೋಲು ಹೊಡಿತೆ ಬೈಯಲ್ಲ ರಂಗು ರಂಗೋಲಿ ಅಚ್ಚುತ್ತೈತೆ ಕೇಳದೆ ಅವು ಲಿರಿಕ್ಸ್ ಇಜ್ಜಿ ಅರ್ಥ ಬರ್ತಾ ಕೈಸ್ತಲ್ಲ ಪಾತೆರ್ಲೆ ಇಜಿಂದ ಹಾಯ್ ಮುಚ್ಚಿ ಐದಾ ನಿನ್ನ ಪೆಡ್ತೀನಿ ಬನ್ನಿ ಅಬ್ಬೂ ಜೀವಿತ ತುಲೆ ಗೈಸ್ ಆಯ್ ಪಟ್ಟಿಂಗಡೆ ಬಾರಿ ಬಾತಿರ್ವೆ ಮರೆ ದೆಪ್ಪರ ಅವಳು ಎಂಡ ಜಾಸ್ತಿ ಬಾತಿರಿ ಎಂಡ ಸೊ ಗೈಸ್ ಆಂಡತಾ ತುಯರತಾ ಅನಿವಾರ ಕವಿತಾ ಹಿಂದಿ ಸಾಂಗ್ ಪಲ್ಲೆಗೆ ಹಿಂದಿ ಸಾಂಗ್ ಗೊತ್ತು ಜಿ ಏ ಬ್ಯಾಕ್ ಡ ನಾಯ್ ಬುದ್ಧಿಗೆ ಹಿಂದಿ ಸಾಂಗ್ ಸತ್ಯ ಗೊತ್ತು ಜಿ ಹಿಂದಿ ಸಾಂಗ್ ಗೊತ್ತುಂಡೆ ಜೀವಿತ ಮನ್ಪೇರ್ ಜೀವಿತನ ಮದಿಮೆ ಬಾಬಿ ತೇರಾ ದೇವರ್ ದಿವಾನ ಹಾಯ್ ರಾಮ್ ಕುಡಿಯೊಕ್ಕ ಹೇ ದಿವಾನ ಅರ್ಥ ಅಂಡ ಬಾಬಿ ತೇರಾ ದೇವರ್ ಪಂಡ ಇರ್ನ ಕಣ್ಣ ನಿಮಗೆ ದಿವಾನ ರಾಹುಲು ಕೋಪಡಲ್ಲ ಜೀವಿತ ಅಂದು ಮರ್ಲು ಕಟ್ಟುನು ಎಲ್ಲಂಜಿ ಲಾಗ್ ಮನ್ಪ್ಲೆ ಜೀವಿತಕ್ಕ ನಮಗೆ ಮೋನೆ ತೋಚ್ಪಾವನ ಸರ್ ಉಂಡು ಲಾಗ್ ಬರ್ಪುಂಡು ಜೀವಿತನ ಮದುವೆ ಯಾವಾಗ 2026 ಜೀವಿತ ಪೂರ ಗೊತ್ತುಂಡು ಉಸಾರುತ ಬೊಕ ಮಲ್ಟಿ ಟ್ಯಾಲೆಂಟ್ ಹುಡುಗ ಹುಡುಕ್ಬೇಕಷ್ಟೇ ಎಲ್ಲ ಕ್ವಾಲಿಟೀಸ್ ಎಲ್ಲ ಹೇಳಿದ್ದಾರೆ ಮತ್ತೆ ಲೈವ್ ಅಪ್ಲೋಡ್ ಆಗ್ತದೆ ರಿವೈಂಡ್ ಮಾಡಿ ನೋಡಿ ಚಂದಕ್ಕಿಂತ ಚಂದ ನನ್ನ ಸುಂದರ ನನ್ನ ನೋಡ ಬಂದ ಬಾನ ಚಂದಿರ ನನ್ನ ಅಂದವು ಹಾಯ್ ಕವಿತಾ ಜೀವಿತಾ ಹಲೋ ತಾತ ತರಡ್ಲ ತಾತ ಜೀವಿತ ತಾತ ಪಟ್ಟು ಪರೋಟ ಓಕೆ ದುಮ್ಮದ ಸಾಂಗ್ ಪನ್ಕನಾ ಲಲಿತಾ ಲಲಿತಾ ಒಡೆ ಮುಟ್ಟ ಬಲಿತ ಗೊತ್ತಿದ್ದವು
ಈಗ ಬಂದಿತ್ತ ಬಂದ. ಜಾದು ಬುಟ್ನ ಲಲಿತಾ ಲಲಿತಾ ಓಡೆ ಮುಟ್ಟ ಬಲಿತಾ ಗುಡೆ ಮುಟ್ಟ ಬಲಿತೆ ಜಾರಪ್ಪೆ ಬತ್ತೆ ಜಾದು ಜಾರಪೆನಜ್ಜಿ ಕಿಟ್ಟಪ್ಪೆ ಬತ್ತೆ ಕಿಟಿ ಕಿಟಿ ತೆಲ್ತೆ ಅವ್ ಸಾಂಗ್ ಅವ್ ಕಿಟ್ಟಪ್ಪ ಕಿಟ್ಟಪ್ಪ ಬೊಕ್ಕ ನಿನ್ನ ಫ್ಲೂಟು ಎಲ್ಲಪ್ಪ ಅವು ಫಿಲ್ಮ್ ಸಾಂಗ್ ಅತ್ತ ಕಿಟ್ಟಮ್ಮ ಕಿಟ್ಟಮ್ಮ ರುಕ್ಕಮ್ಮ ರುಕ್ಕಮ್ಮ ತಕ್ಕನ ವ್ಲಾಗ್ ಅರ್ನ ಮೆಗ್ಗೆ ಪೂಜೆ ಬರ್ಪೂಜೆ ಯಾವ ರೀತಿ ಇರ್ಬೇಕು ಹುಡುಗ ಅಂತ ಆಲ್ರೆಡಿ ಹೇಳಿ ಆಗಿದೆ. ಲೈವ್ ಎಲ್ಲ ಅಪ್ಲೋಡ್ ಆದ ನಂತರ ಈಗ ಕಟ್ ಮಾಡಿ ಹೋಗ್ತೇವಲ್ಲ, ಆಗ ಅಪ್ಲೋಡ್ ಆಗ ನೋಡಿ ಪುನಃ ಗಡಿ ಗಡಿ ಹೇಳಿಕ್ಕೆ ನಂಗೆ ಕೂಡ ಬಚ್ಚಿತದೆ ಎಂತ ಮಾಡೋದು. ಮತ್ತೆ ಅದು ಗಡಿ ಗಡಿ ಹೇಳಿದ್ರೆ ಬೋರು. ಈಗ ಆಲ್ರೆಡಿ ನೋಡಿದವ್ರು ನೋಡಿದವ್ರು ಇರ್ತಾರೆ, ಇದ್ದಾರೆ, ಮತ್ತೆ ಲೆಫ್ಟ್ ಅದಕ್ಕೋಸ್ಕರ. ಆಗ್ಬೋದು. ಅದಕ್ಕೆ ನೀವು ರಿವೈಂಡ್ ಮಾಡಿ ನೋಡಿ. ಹಬ್ಬ ಮತ್ತೆ ಇವತ್ತಿನ ಲೈವ್ ಸಾಕು ಅಂತ ಅನ್ಸುತ್ತೆ. ಇನ್ನೊಂದು ಇದರಲ್ಲಿ ಲೈವ್ ಬರ್ಲಿಕ್ಕೆ ಉಂಟು. ಸೊ ನನ್ನ ತುಳು ಚಾನಲಲ್ಲಿ ಬರ್ತೇನೆ ವಾಪಸ್ ಲೈವಿಗೆ ಮತ್ತೆ. ಓಕೆನಾ? ಬಾಯ್. ಟಾಟಾ.